ವಿದ್ಯಾರಾಧನಾ ಕಲಾಕೇಂದ್ರ ಪುತ್ತೂರು ಇವರ ಆಶ್ರಯದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು ಇವರ ಸಹಕಾರದೊಂದಿಗೆ ನೃತ್ಯ ಸಂಧ್ಯಾ ಕಾರ್ಯಕ್ರಮ ಪಾಣೆಮಂಗಳೂರಿನ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಡೆಯಿತು. ಸಸ್ಯ ಪೋಷಣೆ ಸಂರಕ್ಷಣೆಯ ಮೂಲಕ ರಾಜ್ಯದಾದ್ಯಂತ ಮನೆಮಾತಾಗಿರುವ ಶತಾಯುಷೆ ಡಾಕ್ಟರ್ ಸಾಲುಮರದ ತಿಮ್ಮಕ್ಕ ನೃತ್ಯ ಸಂಭ್ರಮ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಪರಿಸರ ಸಂರಕ್ಷಣೆಯ ಸಲುವಾಗಿ ಆಯೋಜಿಸಿದ ವೃಕ್ಷ ಅಭಿಯಾನ ಕಾರ್ಯಕ್ರಮವನ್ನು ಸಸಿ ನೆಟ್ಟು ಉದ್ಘಾಟಿಸಿದರು. ಬಳಿಕ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದ್ರು. ನೃತ್ಯ ಕೇಂದ್ರದ ವಿದ್ಯಾರ್ಥಿಗಳಿಂದ ನೃತ್ಯ ಸಂಧ್ಯಾ ಕಾರ್ಯಕ್ರಮ ನಡೆಯಿತು. ಬಳಿಕ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಆನುವಂಶಿಕ ಅರ್ಚಕ ವೆಂಕಟರಮಣ ಶರಣ ಆಶೀರ್ವಚನ ನೀಡಿ ಭರತನಾಟ್ಯವೊಂದು ದೈವಿ ಕಲೆ, ಇದರಲ್ಲಿ ಇತರ ನೃತ್ಯ ಪ್ರಕಾರದಂತೆ ಆವಿಷ್ಕಾರಕ್ಕೆ ಅವಕಾಶವಿಲ್ಲ, ಅದನ್ನ ಶಾಸ್ತ್ರಬದ್ಧವಾಗಿ ಕಲಿತು ಗುರುವಿನ ಆಶೀರ್ವಾದ ಪಡೆದು ದೇವರ ಅನುಗ್ರಹದಿಂದ ಸಿದ್ಧಿಸಿಕೊಳ್ಳಬೇಕು ಎಂದರು. ಈ ಕಲೆಯಿಂದಾಗಿ ಎಲ್ಲರೂ ಸಂತುಷ್ಟರಾಗ್ತಾರೆ. ಅದು ಕೂಡ ಈ ಭರತನಾಟ್ಯ ಅಂತ ಹೇಳಿದರೆ ಅವರು ಆವಾಗ ಹೇಳಿದಾಗೆ ಇದು ಸಂಪೂರ್ಣ ದೈವಿಕ ಕಲೆ. ಯಾಕೆ ಅಂತ ಹೇಳಿದರೆ ಇದರಲ್ಲಿ ಎಲ್ಲವೂ ಕೂಡ ದೇವರ ವಿಷಯಿಕವಾಗಿಯೇ ಅವರು. ಕಾರ್ಯಕ್ರಮದಲ್ಲಿ ವೃಕ್ಷಮಾತೆ ನಾಡೋಜ ಡಾಕ್ಟರ್ ಸಾಲುಮರದ ತಿಮ್ಮಕ್ಕ, ಯಕ್ಷಗಾನ ಭಾಗವತ ಪಟ್ಲ ಸತೀಶ್ ಶೆಟ್ಟಿ, ಭರತನಾಟ್ಯ ಗುರು ನಯನ ಸತ್ಯನಾರಾಯಣ ಅವರನ್ನ ಸನ್ಮಾನಿಸಲಾಯಿತು. ರಾಜ್ಯ ಸಮಾಜ ಕಲ್ಯಾಣ ಮಂಡಳಿ ಮಾಜಿ ಅಧ್ಯಕ್ಷೆ ದಿವ್ಯಪ್ರಭಾ ಚಿಲ್ತಡ್ಕ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿದ್ರು. ಮುಖ್ಯ ಅತಿಥಿಗಳಾಗಿ ಉದ್ಯಮಿ ಹರಿಶ್ಚಂದ್ರ ಪೈ, ಪರಿಸರ ಪ್ರೇಮಿ ಮಾಧವುಳ್ಳಾಲ್, ಎಸ್ವಿಎಸ್ ಹಿರಿಯ ಪ್ರಾಥಮಿಕ ಶಾಲೆಯ ಸಂಚಾಲಕ ವೆಂಕಟರಾಯ ಪ್ರಭು ಉಪಸ್ಥಿತರಿದ್ದರು. ಸಂದೀಪ್ ಸಾಲಿಯನ್, ವಿ4 ನ್ಯೂಸ್ 24/7 ಬಂಟ್ವಾಳ.